ಅವಧಿಗೂ ಮುನ್ನ ಅಧಿವೇಶನ ವಿರೋಧ ಪಕ್ಷಗಳ ವಿರೋಧ ವಿಚಾರ ಕಾಲಕಾಲಕ್ಕೆ ಸರ್ಕಾರ ತೀರ್ಮಾನ ಮಾಡಿ ಅಧಿವೇಶನ ಕರೆಯಬಹುದು. ಪ್ರಮುಖ ವಿಚಾರ ಚರ್ಚೆ ಮಾಡಲು ಸರ್ಕಾರ ಅಥವಾ ಮಂತ್ರಿಮಂಡಲ ಈ ರೀತಿಯ ಚರ್ಚೆ ಸರ್ವಸಾಮಾನ್ಯ. ಸೆಪ್ಟೆಂಬರ್ 17ರಂದು ನಡೆಯುವ ಅಧಿವೇಶನ ಖಂಡಿತವಾಗಿಯೂ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಮಾಡುತ್ತದೆ. ವಿರೋಧ ಪಕ್ಷಗಳನ್ನ ವಿಶ್ವಾಸಕ್ಕೆ ಪಡೆದು ಕೆಲಸ ಮಾಡುವುದು ನಮ್ಮ ತೀರ್ಮಾನ ಎಂದು ಉಡುಪಿಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಇನ್ನು ಗ್ಯಾರಂಟಿ ಯೋಜನೆಗಳಿಂದ ಖಾಸಗಿ ವಲಯಕ್ಕೆ ಹೊಡೆತ ವಿಚಾರ. ಕಾಂಗ್ರೆಸ್ಸಿನ ಉಚಿತ ಯೋಜನೆಗಳಿಂದ ಹಲವಾರು ಅವಾಂತರವಾಗಿದೆ. ಹಲವಾರು ಯೋಜನೆಗಳಿಗೆ ಸರಿಯಾಗಿ ಹಣ ಸಿಗ್ತಾ ಇಲ್ಲ. ಗ್ಯಾರಂಟಿ ಕೊಟ್ರೆ ಸಾಕು, ಬೇರೆಲ್ಲ ಬಿದ್ದು ಹೋಗ್ಲಿ ಅಂತ ಕಾಂಗ್ರೆಸ್ ಯೋಚಿಸುತ್ತಿದೆ. ಸಾರಿಗೆ ಇಲಾಖೆಯ ಸಂಸ್ಥೆಗಳು ನಷ್ಟಕ್ಕೆ ಹೋಗ್ತವೆ. ಎಲ್ಲದಕ್ಕೂ ಮುಖ್ಯಮಂತ್ರಿಗಳು ಉತ್ತರ ನೀಡಬೇಕು. ಚೀಪ್ ರಾಜಕಾರಣದಿಂದ ಅವಾಂತರ ಮಾಡಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಇನ್ನು ಇದೇ ವೇಳೆ ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರ. ಕಾಂಗ್ರೆಸ್ ನಾಯಕರು ಬಿಜೆಪಿಗೆ, ಬಿಜೆಪಿ ನಾಯಕರು ಕಾಂಗ್ರೆಸ್ಗೆ ವಿಚಾರ. ಕಾವೇರಿ ನೀರು ವಿಚಾರದ ಬಗ್ಗೆ ಮಾತನಾಡಿದರು. ಅಂತ್ಯತ್ತ ಪ್ರಮುಖ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಕೂಡ ಅವರು ಭಾಗವಹಿಸಲಿಲ್ಲ, ತಮ್ಮ ಅಭಿಪ್ರಾಯವನ್ನ ತಿಳಿಸಲಿಲ್ಲ. ನಮ್ಮೆಲ್ಲರನ್ನು ಕೂಡ ಜನ ಆಯ್ಕೆ ಮಾಡುವಂಥದ್ದು ಜನರ ಭಾವನೆಯನ್ನ, ಜನರ ಕಷ್ಟವನ್ನ ಮತ್ತು ದೇಶದಲ್ಲಿ ತಗೊಳ್ಳುವಂಥ ನಿರ್ಧಾರಗಳನ್ನ, ನಿರ್ಣಯಗಳನ್ನ, ಪಾಲಿಸಿ ಮ್ಯಾಟರ್ಸ್ ಅನ್ನ ಚರ್ಚೆ ಮಾಡಬೇಕನ್ನುವಂಥ ಕಾರಣಕ್ಕಾಗಿ ಪಾರ್ಲಿಮೆಂಟ್ಗೆ ಕಳಿಸ್ತಾರೆ. ಆದರೆ ವಿಪಕ್ಷಗಳು ಪಾರ್ಲಿಮೆಂಟಲ್ಲಿ ಭಾಗವಹಿಸಲೇನೆ ಜನರು ಕಳಿಸಿದಂಥ ಉದ್ದೇಶವನ್ನು ಕೂಡ ಹಾಳು ಮಾಡಿದ್ರು, ಅದಕ್ಕೆ ವಿರೋಧವಾಗಿ ನಡ್ಕೊಂಡ್ರು. ಕಾರಣಕ್ಕಾಗಿ ಒಂದು ಸಾರಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರುತ್ತೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ನಗರಸಭೆ, ಮಹಾನಗರ ಪಾಲಿಕೆ. ಇನ್ನೊಂದು ಸರ್ತಿ ವಿಧಾನಸಭಾ ಚುನಾವಣೆ ಬರುತ್ತೆ, ಮತ್ತೊಂದು ಸಾರಿ ವಿಧಾನ ಪರಿಷತ್ತಿನ ಚುನಾವಣೆ ಬರುತ್ತೆ, ಇನ್ನೊಂದ್ಸರಿ ಲೋಕಸಭೆ ಚುನಾವಣೆ ಬರುತ್ತೆ. ವರ್ಷದಲ್ಲಿ, ಪ್ರತಿ ವರ್ಷದಲ್ಲಿ 3-4 ತಿಂಗಳು ನಮಗೆ ಚುನಾವಣೆ ಕಾರಣಕ್ಕಾಗಿ ಅಭಿವೃದ್ಧಿ ಕೆಲಸ ಕುಂಠಿತ ಆಗುತ್ತೆ. ಯಾವುದೇ ಟೆಂಡರ್ ಕರೆಯಕ್ಕಾಗಲ್ಲ, ಆ ಸಂದರ್ಭದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಅಧಿಕಾರಿಗಳು ಚುನಾವಣೆಯಲ್ಲಿ ಬಿಸಿ ಇರ್ತಾರೆ. ನಾನು ನಿನ್ನೆ ಚಿಕ್ಕಮಂಗ್ಳೂರಲ್ಲಿದ್ದೆ. ನಮ್ಮ DC ನಮ್ಮ ನಾರಾಯಣಪುರ ಸಭೆಯಿಂದ ಬೇಗ ಹೋಗ್ತೀನಿ ಅಂತಂದ್ರು. ಯಾಕೆ ಅಂತ ಕೇಳಿದ್ರೆ ಈಗಾಗಲೇ EVM ಬಗ್ಗೆ ಚರ್ಚೆ ಶುರುವಾಗಿದೆ ಅಂತಂದ್ರು. ಅಂದ್ರೆ ಕರ್ನಾಟಕದಲ್ಲಿ ಮತ್ತು ದೇಶದ ಕೆಲವು ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಫ್ರೀ ಬೀಸು, ಉಚಿತ ಅನ್ನುವಂಥದ್ದು ಹಲವಾರು ಅವಾಂತರಗಳನ್ನು ಮಾಡ್ತಾ ಇದೆ.